ಬೈದಿನಂಚಿನ ಮಾತು ಅಣ್ಣನಕ್ಲಿಗೆ ಅಕ್ಕನಕ್ಲಿಗೆ ಅಮ್ಮನಕ್ಲಿಗೆ ಆಂಟಿನಕ್ಲಿಗೆ ಅಂಕಲ್ನಕ್ಲಿಗೆ ಅಜ್ಜನಕ್ಲಿಗೆ ದೊಡ್ಡಪ್ಪನಕ್ಲಿಗೆ ಚಿಕ್ಕಮ್ಮನಕ್ಲಿಗೆ ಮಲ್ಲಕ್ಲಿಗೆ ಎಲ್ಲಿ ಆಗ್ಲಿ ಇಲ್ಲದಕ್ಲಿಗೆ ಬರೀದಿಲ್ಲದಕ್ಲಿಗೆ ಮಾತಿರಲ್ಲ ನಮಸ್ಕಾರ ದಾಯಕ್ ಬಂಡ ಮಾತಿರಲ್ಲ ಬೈದರ್ ನಮ್ಮ ಏನು ಜಾಸ್ತಿ ಪಾತಿರ್ಚು ದಾಯಕ್ ಬಂಡ ಅಭಿಯನ್ನೇ ಪಾತ್ರ ಹೊಡಿದ್ದೆ ನಿಕ್ ಮದೈಕ ಸುರುಕಾದ ಮಾತೆರೆಗ್ಲ ಸ್ವಾಗತ ಅನ್ಬೇಕು ಅಂಚನೆ ಮಂಗಳೂರು ಗಣೇಶೋತ್ಸವ ಅಂದ ಪಂಡ ನಂಗೆ ಮಾತೆರೆಗ್ಲ ಒಂಜಿ ಪ್ರತಿ ವರ್ಷ ಕಾತುಕೊಲ್ಲು ನಂಚಿನ ಒಂಜಿ ಪರ್ಬ ಅಂಚನೆ ವೇದಿಕಡುಪ್ಪು ನಂಚಿನ ಪ್ರತಿ ಒರಿಯಾಗಲ್ಲ ನಿಖಲ್ ಮಾತ ಕಾರಣೀಭೂತಿರು ಈ ಕಾರ್ಯಕ್ರಮ ಆಯರ ಮಾತೆರೆಗ್ಲ ನಮಸ್ಕಾರ ಸುಳ್ಯದ ಶಾಸಕರಿಗ್ಲ ನಮಸ್ಕಾರ ಅಂಚನೆ ಎಂಗ್ಲ ಶಾಸಕರ ಎಂಗ್ಲಿಗೆ ಆಪನೇ ಜೇಪಲ್ಲ ದಾಯಕ್ ಬಂಡ ಎಂಗ್ಲೇ ಕನ್ಫ್ಯೂಸ್ ಆಪನು ಶಾಸಕರ ಮತ್ತೆ ಇಂಚು ಉಪ್ಪೇರ ಸೊ ಸರ್ ಇವಾಗಲ ನಮಸ್ಕಾರ ಸೊ ಎಂಗ್ಲ ಬಾರಿ ಖುಷಿ ಎಂಗ್ಲ ಭಾಗ್ಯ ಎಂಗ್ಲಿಗೆ ಏಪಲ್ಲ ಅಬೇಣ ನಮ್ಗೆ ತುಂಬ ಸಪೋರ್ಟ್ ನಮ್ಮ MLA ಅಂದರೆ ನಮ್ಮ ತುಳು ಸಿನಿಮಾ ಇರಲಿ ಯಾವ ಸಿನಿಮಾ ಇದ್ರು ಯಾವಾಗಲೂ ಅವ್ರು ಮುಂದೆ ಬರ್ತಾರೆ ನಾವು ಇದೀಗಲ್ಲದಕ್ಕೆ ಅಂತ ಸೊ ಥ್ಯಾಂಕ್ ಯು ಅಂಚನೆ ಹಿಂದೂ ಯುವ ಸೇನದ ಆಶ್ರಯ ನಡಪು ಅಂಚನೆ ಈ ಮಂಗಳೂರು ಗಣೇಶೋತ್ಸವದ ಅದು ಉಂಡು ಒಂದು 31 ವರ್ಷ ಆದಪ್ಪು ಅಣ್ಣ ಕರೆನ ಎಷ್ಟೋ ವರ್ಷ ಹಿಡ್ದು ನಾನು ತುಂಬ ಮೂಲ ಪಾಂಡೇಶ್ವರಡೆ ಎತ್ತೀನಿ ಎಲ್ಲಿ ಒಪ್ಪುನಾಗ ಎಂಗ್ಲಿಗೆ ಮಾತ್ರ ಏಪ ಕಾಪುನು ವರ್ಷಕೊರ ಏಪ ಗಣೇಶೋತ್ಸವ ಬರ್ಪುಣು ಒಂದು ಎಂಗ್ಲೆ ದುಮ್ಮು ಮಾತ್ರ ಬೇತೆ ದಿಕ್ಕಡು ಮಾತ್ರ ಗಣೇಶೋತ್ಸವ ಉಣ್ಣು ಪನ್ಪುಣ ಕಾನ್ಸೆಪ್ಟೇ ಗೊತ್ತು ಯಾಕೆ ಬಂಡ ಗಣೇಶೋತ್ಸವ ಬಂಡ ನಮ್ಮ ಮೈದಾನ ಆಪುನ ಅಂಚಿನ ಒಂದು ಅವು ಮಾತ್ರ ಗೊತ್ತು ಎಂಗ್ಲಿಗೆ ಕುಡ್ಲಡ ಆಪುನು ಪನ್ನಾಗ ಸೊ ಅಂಚಿನ ಒಂಜಿ ಗಣೇಶೋತ್ಸವದ ಏನು ಪ್ರತಿ ಸಲ ಬರೋಂದಿದ್ದೆ ನಾ ಕ್ರೌಡ್ದ ನಡುಟು ಉಂತುದು ಟ್ಯಾಬ್ಲ ತೂಪುನೊಂದು ಎಂಗ್ಲಿಗೆ ವರ್ಷಕ್ಕೆ ಬರ ತಿಕ್ಕು ಅಂಚಿನ ದಸರಾ ಬುಂಡ ಮಾಮಲ್ಲ ಕಾರ್ಯಕ್ರಮ ಪಂಡ ನಮ್ಮ ಗಣೇಶೋತ್ಸವ ಅಂಡ್ ಅಂಚಿನೊಂಜಿ ವೇದಿಕೆಡು ಏನೊಂಜಿ ಗೆಸ್ಟ್ ಆದಲೇ ಇದ್ರೆ ನಾನು ಖಂಡಿತ ಒಂದು ಗೆಸ್ಟ್ ಅದ್ದು ಏನೊಂಜಿ ನಿಕ್ಲೇಟ್ ಒರಿಯಾದ ಬೈದಿ ಇಂದಾಗ ಬಂಡ ಊರ್ದೇ ಇದ ಗೆಸ್ಟ್ ಆಡೋದೆ ನಮ್ಮನೆ ಕಾರ್ಯಕ್ರಮ ಯಾನ್ ಈ ಕಾರ್ಯಕ್ರಮ ಹಿಂದಿ ಯುವ ಸೇನದ ಒಂಜಿ ಮೆಂಬರ್ ಬೈದೆ ನಾನು ಪನ್ಯಾರ ಇಷ್ಟಪಡಬೆ ಕುಡೊಂಜಿ ಬಿಗ್ ಬಾಸ್ ಅಂತ ಪನ್ಪನೊಂಚಿನ ಒಂಜಿ ವಿನ್ ಆಯ್ನಂಚಿನ ಒಂಜಿ ಗಳಿಗೆ ದಾದುಂಡು ಬಿಗ್ ಬಾಸ್ಗೆ ಪೋಪುನವೇ ಮಲ್ಲ ವಿಷಯ ನಂಗೆ ಅವು ವಿನ್ ಆಂಡ್ ಆಂಡ ಹಿಂದಿ ಯುವ ಸೇನದ ಟ್ಯಾಬ್ಲೋಡ್ ಮಾತ್ರ ಫೋಟೋ ಪಾಡ್ದಿದ್ದಾರೆ ಆ್ಯಂಡ್ ಈ ವೇದಿಕೆ ಸಪೋರ್ಟ್ ಮಲ್ದಿದ್ದಾರೆ ಆ್ಯಂಡ್ ನಿಖಿಲ್ನ ಒಂಜಿ ಮಲ್ಲ ಕಾರಣ ಹಿಂದಿ ಯುವ ಸೇನದ ಪ್ರತಿವರೆಲ್ಲ ಯಾನು ವಿನ್ ಆಯ್ರೆ ಥ್ಯಾಂಕ್ ಯು ಸೋ ಮಚ್ ನಾನೊಂಚೂರು ಕನ್ನಡ ಬಂದ್ಬೇಕು ಬಂದು ಅರೆಗ್ಲ ಅರ್ಥ ಆಡಂದು ಆ್ಯಂಡ್ ನಾನು ಕನ್ನಡದಲ್ಲಿ ಏನಕ್ಕೆ ಮಾತಾಡೋದು ಅಂದರೆ ಅಭಿಯಾನ ಬರ್ತಾರೆ ಅಂತ ಅಂದಾಗ ತುಂಬ ಜನ ಕೇಳಿದ್ರಿ ಸುಮ್ಮನೆ ಫೋಟೋ ಹಾಕ್ತಾ ಇದ್ದೀರಾ ಬರಲ್ಲ ಅವರು ಅಂತ ಆದರೆ ನಾವು ಮನೆಗೆ ಹೋಗಿದ್ವಿ ಅದಕ್ಕೆ ನಾನು ನಮ್ಮ ಮ್ಯಾಡಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವು ಅಂದರೆ ನಿಮ್ಮ ಸಪೋರ್ಟು ಇದೆ ಇಲ್ಲಿಗೆ ಬರಬೇಕು ಅಂತಂದರೆ ಥ್ಯಾಂಕ್ ಯು ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ನಾವು ಹೇಳಿದ್ವಿ ಹಿಂಗೆ ಅಣ್ಣ ಹಿಂಗೆ ಒಂದು ಫಂಕ್ಷನ್ ಇದೆ ನೀವು ಬಂದರೆ ಚೆನ್ನಾಗಿರುತ್ತೆ ಎಲ್ಲ ನಿಮಗೆ ನೀವು ಬಂದರೆ ನಮಗಿನ್ನು ಖುಷಿ ಆಗುತ್ತೆ ಜನ ಎಲ್ಲ ಕಾಯ್ತಾ ಇರ್ತಾರೆ ಅಂತ ಆ್ಯಂಡ್ ಅವ್ರಿಗೆ ಖುಷಿ ಏನು ಅಂತಂದರೆ ಇದ್ರ ಬಗ್ಗೆ ಗೊತ್ತಿತ್ತು ಅವ್ರಿಗೆ ಈ ಗಣೇಶೋತ್ಸವದ ಬಗ್ಗೆ ಗೊತ್ತಿತ್ತು ಮೈದಾನದಲ್ಲಿ ಆಗಲ್ಲ ಅಂತ ಕೇಳಿದ್ರು ಸೊ ಅದನ್ನ ನಮಗೆ ಗೊತ್ತು ನೋಡಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಗೆ ಕಷ್ಟನೇ ಆಗಿಲ್ಲ ನಾನು ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಾಯಿತು ಆ ಕಾರ್ಯಕ್ರಮ ಅಲ್ವಾ ಅಂತ ಆ್ಯಂಡ್ ಪ್ರೀತಿಯಿಂದ ಎಲ್ಲಿ ತನಕ ಅಂತಂದರೆ ನಾವು ಒಂದು 2 ತಿಂಗಳ ಹಿಂದೆ ನಾನು ಮತ್ತೆ ಭವಿಷ್ಯ ಹೋಗಿದ್ದೆ ಮನೆಗೆ ನಾವು ಭವಿಷ್ಯ ಹೋದಾಗ 2 ತಿಂಗಳ ಹಿಂದೆ ಫಿಕ್ಸ್ ಆಗಿತ್ತು ಬಟ್ ಮೊನ್ನೆ ಏನೋ ಅವ್ರಿಗೆ ಅರ್ಜೆಂಟ್ ಕಾರ್ಯಕ್ರಮ ಬಂತು ಇಲ್ಲ ಕಷ್ಟ ಆಗುತ್ತೇನೋ ಅಂತ ಪರಿಸ್ಥಿತಿಲಿತ್ತು ಬಟ್ ಅವ್ರು ಒಂದು ಮಾತು ಹೇಳಿದ್ರು ನಾನು ಮಾತು ಕೊಟ್ಟಾಗಿದೆ ನಾನು ಬರ್ತೀನಿ ಮಂಗಳೂರಿಗೆ ಅಂತ ಹಂಗಾಗಿ ಏನೇ ಕೆಲಸ ಇರಲಿ ಎಲ್ಲ ಬಿಟ್ಟು ನಾನು ಬರ್ತೀನಿ ರೂಪೇಶ್ ಅಂತ ಹೇಳಿದ್ರು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಆ್ಯಂಡ್ ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ಅವ್ರ ಮಾತಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರ ಸಿನಿಮಾ ಬರ್ತಾ ಇದೆ ನೆಕ್ಸ್ಟ್ ಬ್ಯಾಡ್ ಮ್ಯಾನರ್ಸ್ ಅಂತ ಸೊ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡೋಣ ಏನಕ್ಕೆ ಅಂತಂದರೆ ಅವ್ರ ತಂದೆ ಬಗ್ಗೆ ನಮಗೆ ಗೊತ್ತಿದೆ ರೆಬಲ್ ಸ್ಟಾರ್ ಅಂತಂದರೆ ಅವ್ರ ಹೆಸರೇ ಹೇಳಬೇಕಾಗಿಲ್ಲ ನಾವೆಲ್ಲ ಎಷ್ಟು ದೊಡ್ಡ ಅಭಿಮಾನಿಗಳು ಅವ್ರದ್ದು ಅಂತ ಒಂದು ಲೆಗಸಿ ಇದ್ದು ಅವರೇ ದೊಡ್ಡ ಸ್ಟಾರ್ ನಟ ಆಗಿದ್ದು ಕೂಡ ನಾವೊಂದು ಕೇಳ್ಕೊಂಡಿರೋವಂಥ ಒಂದು ಮಾತಿಗೆ ಅಥವಾ ಮಂಗಳೂರಿನ ಗಣೇಶೋತ್ಸವದ ಬಗ್ಗೆ ಇರೋವಂಥ ಒಂದು ರೆಸ್ಪೆಕ್ಟ್ಗೆ ಅವರು ಹೋಗಿ ಒಂದು 10 ನಿಮಿಷ ನನಗೆ ಸ್ವಲ್ಪ ಡೌಟ್ ಇತ್ತು ನನಗೂ ಭವಿಷ್ಯಕ್ಕೂ ನಾನು ಸುಮ್ಮನೆ ಮದನವ್ರ ಹತ್ರ ಕೇಳ್ತಾ ಇದ್ದೆ ಅಣ್ಣ ಸುಮ್ಮನೆ ಏನು ಬರ್ತಾನಂತ ಕಳಿಸ್ಕೊಡ್ತಾರೆ ನಮ್ಮನ್ನೆಲ್ಲ ಬರ್ತಾರಾ ಅಂತ ಅವಾಗೊಂದು ಮಾತು ಹೇಳಿದ್ರೆ ರೂಪೇಶ್ ನಾನು ಹೇಳಿದೆ ತಾನೇ ಬರ್ತೀನಿ ಅಂತ ಟೆನ್ಷನ್ ಮಾಡಬೇಡ ನಾನು ಬರ್ತೀನಿ ಅಂತ ಅದೇ ಅಣ್ಣ ಮಾತಿಗೆ ಯಾರು ತಪ್ಪಲ್ಲ ಅವರೇ ನಿಜವಾಗ್ಲೂ ಸಾಧನೆ ಮಾಡೋವಂಥದ್ದು ಲೈಫಲ್ಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅವ್ರ ಸಿನಿಮಾ ನಾವೆಲ್ಲ ಸೇರಿ ಮಂಗಳೂರಲ್ಲೂ ಅವ್ರ ಸಿನಿಮಾ ಭರ್ಜರಿಯಾಗಿ ಓಡೋದರ ಆಗಲಿ ಅಂತ ಆಶಿಸ್ತೀನಿ ಆ್ಯಂಡ್ ಮದನ್ ಅವರೇ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಟು ಮ್ಯಾಂಗ್ಳೂರ್ ನಿಮಗೂ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮ ಸಮಾಜ ಸೇವೆ ಏನಿದೆ ಇನ್ನಷ್ಟು ಮುಂದೆ ಹೋಗಲಿ ಅಂತ ಆಶಿಸ್ತೀನಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ವಿಘ್ನ ವಿನಾಶಕ ಅಂತ ಕರಿತೀವಿ ನಾವು ಏಕದಂತ ಅಂತ ಕರಿತೀವಿ ನಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲ ಕತ್ತಳೆಗಳು ಕೂಡ ದೂರ ಆಗಲಿ ವಿಘ್ನವನ್ನು ವಿನಾಶ ಮಾಡುವಂತಹ ವಿಘ್ನ ವಿನಾಶಕನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅದೇ ರೀತಿ ಎಲ್ಲ ಸಿನಿಮಾಗಳನ್ನು ನೋಡಿ ಅದ್ರ ಜೊತೆಗೆ ತುಳು ಸಿನಿಮಾಗಳು ಬನ್ನಾಗ ಒಂಚೂರು ಜಾಸ್ತಿ ತೂಲೆ ಸಪೋರ್ಟ್ ಮನ್ಪ್ಲೆ ಬ್ಯಾಡ್ ಮ್ಯಾನರ್ ಸಾಹೇಬಕ್ಕ ನಮ್ಮನ್ನ ತುಳು ಸಿನಿಮಾ ಮತ್ತೆ ಬರ್ಪುಣ ಇಲ್ಲ ತೂಲೆ ಸೊ ಮೋಕೆ ಪಡ್ಬೇಕು ದಾದ ಅವ್ನು ನಾನು ಡೈಲಿ ಬಾತಿರ ಥ್ಯಾಂಕ್ ಯು ಮಾತಾಡಲ್ಲ ಥ್ಯಾಂಕ್ಸ್ ಲಾಡ್ ಅಂಜನೆ ಕಿರಣಣ್ಣ ಸೊ ಈರ್ಲ ಬಾರಿ ಮೋಕೆಡ್ ಮಾತಲ್ಲಿ ಇದ್ದಾರೆ ಸೊ ಇರಗ್ಲೆಡ್ಡ ಆಲ್ರೆಡಿ ಹಿಂದಿ ವ್ಯವಸ್ಥೆ ಪ್ರತಿ ಒರಿಯಾಗಲ್ಲ ತುಲೆ ಏಪಲ ಒಂಜಿ ಲೀಡರ್ನಕ್ಲೆ ಎದುರು ತೋಜೋರ ಅಂಡ ಇಂಚಿನ ಒಂಜಿ ತಂಡ ಉಂಡದು ಹಿಂದಿ ವ್ಯವಸ್ಥೆನದ ಏನು ಭವಿಷ್ಯ ಪಣ್ಣ ಅಂದ್ರೆ ಅಕ್ಕಲ್ ನಾಯ್ಕ ಮಾತು ವೈಕ್ಲೊಲ್ಲಿರೋದು ಸೊ ಅಂಚಿನ ಒಂಜಿ ಸಂಘದ ಯುವಕರ ಉಪ್ಪು ಅಂಚಿನ ನಿಕ್ಲ ಆಸ್ತಿ ಸೊ ಅಕ್ಕಲಿಗೆ ಎಡ್ಡ ಆಡ ಸೊ ನಿಕ್ಲ ಶ್ರಮದ ಫಲ ಪ್ರತಿ ವರ್ಷಲ 1 ವರ್ಷ 2 ವರ್ಷ ಆದ್ದು
31 ವರ್ಷ ಕಂಟಿನ್ಯೂಸ್ ಆದ ಮಲ್ಪನ ಪಂಡ ಸಾಧನೆ ಎಡ್ಡಾವಡು ದೇವ್ರ ನನಾತ ನಿಕ್ಲಿಕ್ಕೆ ಶಕ್ತಿ ಕೊರಡು ಪ್ರತಿ ವರ್ಷ ಯಾನಂತೂ ಬರ್ಪೆ ಕರಿ ವರ್ಷ ಬರ್ಪನೆ ಇತ್ತಾಣ ಬಿಗ್ ಬಾಸ್ಗೆ ಪೋಪನೆ ಲೆಕ್ಕ ಆಂಡು ಅವಾಗ ಅಧ್ಯಕ್ಷರೇ ಬಂದಿದ್ದೇನೆ ಎರಗಲ ಜಾಸ್ತಿ ಏನಕ್ಕೆ ಪಂಡ್ರೆ ಇದ್ದಾಂಡೆ ಅಧ್ಯಕ್ಷರ ಪಂಡೆ ಒಂಚೂರು ಬಿಗ್ ಬಾಸ್ಗೆ ಹೋಗಿಲ್ಲ ಓಟಿದ ಟೈಮು ಯಾಪಂಡೆ ಅದು ಇರ್ ಬರೋಲ್ ಯಾಕೆ ರೈಕ್ ಮಂಡೆ ಬರೋಲ್ ಆಂಡೆ ಬೇಗ ಎಲಿಮಿನೇಟ್ ಆವಡ ಆಪುಣು ರೈಕ್ ಮಂಡ್ರಿ ಇಜಿರ್ ಗೆಂದಿ ಬಕ್ಕ ಬರ್ಪೇರ್ಸ ಬಲಿ ಅಂಜನೆ ಆಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ಎಡಾವಡು ಥ್ಯಾಂಕ್ ಯು ಅಣ್ಣ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಂಗ್ಲ MLA ಸಾಹೇಬ್ರಿಗೆ 6 ಕಡೆ ಕಾಲೊಂದು ಸನ್ಮಾನ ದಿತ್ತಲ್ಲ ನಿಂಗ್ಲಿಗೋಸ್ಕರ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್.